ಬಂಟಮನೆತನದಲ್ಲಿ ಹುಟ್ಟಿ ಬೆಳೆದ ಲಲಿತಾ ರೈಗೆ ಈಗ 95ರ ಹರೆಯದ ಇವರು ಹಿರಿಯ ಸಾಧಕಿ. ಪ್ರಸ್ತುತ ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿ ವಾಸವಾಗಿರುವ ಲಲಿತಾ ರೈ ಹಿರಿಯ ಸಾಹಿತಿಯಾಗಿ, ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ, ಹಳೆ ತಲೆಮಾರಿನ ಸಾಧಕಿ, ಶಿಕ್ಷಕಿಯಾಗಿ B.Ed ಪದವಿಯನ್ನ ಪಡೆದವರು. ತನ್ನ ಬದುಕಿನ ವಿಚಾರಧಾರೆಗಳನ್ನು ಕಥೆಗಳಲ್ಲಿ ಕಟ್ಟಿಕೊಟ್ಟವರು. 22/8/1928 ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿ ಜನಿಸಿದ ಇವರು ತಮ್ಮ ಚಿತ್ತಗಾಂಗಿನ ಕ್ರಾಂತಿವೀರರು, ಕನ್ನಡ ಸಣ್ಣ ಕಥೆಗಳ ಸಂಕಲನ 2, ಮತ್ತೆ ಬೆಳಗಿತು, ಸೊಡರು ಮತ್ತು ಇತರ ಕಥೆಗಳು, ಇಂಟರ್ನೆಟ್ನ ಒಳಗೆ ಮತ್ತು ಇತರ ಕಥೆಗಳು, ತುಳು ಸಣ್ಣ ಕಥೆಗಳ ಸಂಕಲನ 1 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ದೇಶಾಂತರ, ಬೊಂಟೆದೇರ್ಡೆ ಅವರ ತುಳು ಕಾದಂಬರಿಗಳು ಅತ್ಯಂತ ಹೆಚ್ಚು ಜನಪ್ರಿಯವಾಗಿದ್ದವು. ಇವರ ಇಂಟರ್ನೆಟ್ನ ಒಳಗೆ ಮತ್ತು ಇತರ ಕಥೆಗಳು ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ತ್ರಿವೇಣಿ ಪುರಸ್ಕಾರ, ನಿರತ ಸಾಹಿತ್ಯ ಸಂವಾದ ಸಂಸ್ಥೆಯಿಂದ ಓಟ್ ಯಾರಿಗೆ ಕತೆ ಮೊದಲ ಬಹುಮಾನ ಸಂದಿದೆ. 1940ರ ಆಸುಪಾಸಿನಲ್ಲಿ ಭಾರತವು ಅತ್ಯಂತ ದಾರುಣ ಪರಿಸ್ಥಿತಿಯನ್ನು ಎದುರಿಸುತ್ತಿತ್ತು. ಸಮಾಜದ ತುಂಬ ಅನಕ್ಷರತೆ, ಅಜ್ಞಾನ, ಮೂಢನಂಬಿಕೆಗಳು ಇದ್ದವು. ಇಂತಹ ಸನ್ನಿವೇಶದಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದು ಕಥೆಗಾರ್ತಿಯಾಗಿ, ಶಿಕ್ಷಕಿಯಾಗಿ ಗುರುತಿಸಿಕೊಂಡ, ಹೋರಾಟದ ಮೂಲಕವೇ ತಮ್ಮ ಅಸ್ಮಿತೆಯನ್ನು ಹುಡುಕಿಕೊಂಡ ಇವರ ಪ್ರಕೃತಿಯಲ್ಲಿ ದೇವರನ್ನ ಕಂಡವರು. ಸ್ವಾತಂತ್ರ್ಯ ಚಳವಳಿಯಿಂದ ಹಿಡಿದು ಪ್ರಸಕ್ತ ರಾಜಕೀಯ, ಸಾಮಾಜಿಕ ಸನ್ನಿವೇಶಗಳ ಬಗ್ಗೆಯೂ ನಿಖರವಾಗಿ ಮಾತನಾಡಬಲ್ಲವರು ಇವರು. ಇವರ ಕೃತಿಗಳೇ ಅವರ ದಿಟ್ಟ ನಿಲುವಿಗೆ ಸಾಕ್ಷಿಯಾಗಿದೆ. ಇಂತಹ ಸ್ವಾತಂತ್ರ್ಯ ಹೋರಾಟ, ಹಿರಿಯ ಕವಿಗಳ ಒಡನಾಟ, ವಿದ್ಯಾರ್ಥಿಗಳ ಅನ್ಯೋನ್ಯತೆ, ಜೀವನಾನುಭವದ ಕಥೆಯನ್ನ ಅವರು ನಮ್ಮ ಕುಡ್ಲ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಕೊಡಿಯಾಲ್ಬೈಲ್ನಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ಸುತ್ತಮುತ್ತಲಿನ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದೆ. ಬೆಸೆಂಟ್ ಹೈಸ್ಕೂಲ್, ಸೈಂಟ್ ಆಗ್ನೆಸ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್, ಸೈಂಟ್ ಆನ್ಸ್ ಕಾಲೇಜ್ ಇತ್ಯಾದಿಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದೆ. ಅದು ಹುಟ್ಟಿನಿಂದಲೇ ಬಂತು. ಅದು ನಾನು ಹೈಸ್ಕೂಲ್ನಲ್ಲಿ ಇರುವಾಗಲೇ ಬರೀಲಿಕ್ಕೆ ಶುರು ಮಾಡಿದ್ದೇನೆ. ಆವಾಗಲೇ ನನಗೆ ಅನೇಕ ಪೇಪರ್ಗಳಿಗೆ ಬರೀತಾ ಇದ್ದೆ. ಮಂಗಳೂರಿನ ನಾವು ಈಗ ಸ್ವದೇಶಾಭಿಮಾನಿ ಅಂತ ಕೆಲವು ಪೇಪರ್ಗಳಿಗೆ ಬರೀತಾ ಇದ್ದೆ. ಬಹುಮಾನವೂ ಬಂದಿತ್ತು. ಆ ನಂತರ ಕಾಲೇಜಿನಲ್ಲೇ ಸಂಸಾರ ಅಂತ ಆದಮೇಲೆ ಸ್ವಲ್ಪ ಬರವಣಿಗೆ ಮೆಲ್ಲಾಯಿತು. ನಂತರ ರಿಟೈರ್ಡ್ ಜೀವನ ಮಾಡುವಾಗ ಪುನಃ ಎತ್ತಿಕೊಂಡೆ. ಆಗ ಯಾರು ಸಹಕಾರ, ಸ್ವತಃ ತಂದೆ ತಾಯಿಗೆ ಮನಸ್ಸಿರಲಿಲ್ಲ ಕಾಲೇಜಿಗೆ ಹೋಗಬೇಕು, ಕಲಿಬೇಕು ಅಂತ. ಹಾಗೆ ಹೋಗ್ತಿದ್ರು. ನನಗೆ ಮೆಡಿಕಲ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ತಂದೆ ಬಿಡಲಿಲ್ಲ, ಮನೆ ಬಿಟ್ಟು ಹೋಗಿ ಕಲಿಯುವುದೇ ಬೇಡ ಅಂತೇಳಿದರು. ಹಾಗಾಗಿ ಇಲ್ಲೇ BA ಮಾಡಿದೆ. ಯಾಕಂದರೆ ನನ್ನನ್ನು ಬೆಸೆಂಟಿಗೆ ಸೇರಿಸುವಾಗ ಅದನ್ನು ಫೌಂಡರ್ ಆ್ಯನಿ ಬೆಸೆಂಟ್ನವರು ನನ್ನ ಮೊದಲು ಸೇರುವಾಗಿದ್ದರು. ನಾನು ಹೋಗಿ ಮಾತಾಡಿದೆ. ಅದೊಂದು ಅಪೂರ್ವವಾದ ವಿಷಯ. ಕತೆ ಬರೀತಿದ್ದೆ, ಮತ್ತು ಏನಾದರೂ ವಿಷಯ ಕೊಟ್ಟರೆ ಅದನ್ನು ಮಾಡಿ ಬರೀತಿದ್ದೆ. ಆದರೆ ನನಗೆ ಹೆಚ್ಚು ಮಾಸ್ತರಿಕೆ ಇಟ್ಟದ್ದು ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಬರೀ ಆಸಕ್ತಿ ಇತ್ತು. ಹಾಗಾಗಿ ಚಿತ್ತಗಾಂಗಿನ ಕ್ರಾಂತಿವೀರರು ಆ ಪುಸ್ತಕ ಅದನ್ನು ಟ್ರಾನ್ಸ್ಲೇಟ್ ಮಾಡಿದೆ. ನನಗೆ ಹೊರಗೆ ನಾನು ಎಷ್ಟು ಇವರು ಒಬ್ಜೆಕ್ಟ್ ಮಾಡಿದರೂ ಕೂಡ ನಾನು ಮಾತನಾಡ್ತಾಯಿದ್ದೆ ಎಲ್ಲರೊಟ್ಟಿಗೆ. ಹಾಗಾಗಿ ಹೊರಗಿನಿಂದ ನನಗೆ ಸಿಕ್ಕಿದ ಪ್ರಚೋದನೆಯಿಂದಲೇ ನಾನು ಬರೆಯಲಿಕ್ಕೆ ಶುರು ಮಾಡಿದ್ದು. ನನಗೆ ಡಾಕ್ಟ್ರ್ ಆಗಬೇಕಂತ ತುಂಬ ಮನಸ್ಸಿತ್ತು. ಓದಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮೈದಾನದಲ್ಲಿ ಸತ್ಯಾಗ್ರಹ ಮಾಡಿದಾಗ ಹೋಗ್ತಿದ್ದೆ. ಮತ್ತು ತಂದೆ ಬಲಾತ್ಕಾರ ಮಾಡಿ ಜಾಗೃತ ಮಾಡಲಿಕ್ಕೆ ಶುರು ಮಾಡಿದರು. ನಾನು ಎಲ್ಲಿಯಾದರೂ ಬಿಟ್ಟಿದ್ದು. ಅಲ್ಲಿ ಮಲಯಾಳಿ ಸೈನಿಕರೆಲ್ಲ ಬಂದು ಹೊಡೆದ್ರಲ್ಲ, ಆ ಸಮಯದಲ್ಲಿ ನಾನು ಹೋಗಿದ್ದೆ. ಅಲ್ಲಿಂದ ಓಡಿಕೊಂಡು ಬಂದು ಬಿದ್ದು ಪೆಟ್ಟೆಲ್ಲ ಆಗಿ ರಾತ್ರಿ 9 ಗಂಟೆ ಆಗಿತ್ತು. ಮನೆಗೆ ಬಂದಾಗ ತಂದೆ ಆಮೇಲೆ ಭಾಳ ಜಾಗೃತ ಮಾಡಲಿಕ್ಕೆ ಶುರು ಮಾಡಿದರು. ಅದರಲ್ಲಿ ಭಾಗವಹಿಸಿದ್ದೇನೆ. ಅದರಲ್ಲಿ ಪ್ರದರ್ಶನಿಗೆ ಹೋಗುವಾಗ ಎದುರಿನಲ್ಲಿ ಹೋಗಿ ಬಿಟ್ಟು ತಿಂದಿದ್ದೇನೆ. ಹೆಚ್ಚಾಗಿ ನನಗೆ ಆಸಕ್ತಿ ಇದ್ದದ್ದೇ ಇಂಗ್ಲೀಷ್ನಲ್ಲಿ. ಇಂಗ್ಲೀಷಲ್ಲಿ ನಾನು ತುಂಬ ಓದಿಕೊಂಡಿದ್ದೇನೆ. ಸ್ವತಃ ಪುಸ್ತಕ ಎಲ್ಲ ಪರ್ಚೇಸ್ ಮಾಡಿ ಓದ್ತಾ ಇದ್ದೆ. ಆಮೇಲೆ ತರಿಸ್ತಾ ಇದ್ದೆ. 2,000ಕ್ಕಿಂತ ಮೇಲೆ ಇತ್ತು ಪುಸ್ತಕ. ಅದನ್ನೆಲ್ಲ ಕೊಟ್ಟೆ, ಶಾಲೆಗಳಿಗೆ ಕೊಟ್ಟೆ, ಹಳ್ಳಿ ಶಾಲೆಗಳಿಗೆ ಸ್ವಲ್ಪ ಕೊಟ್ಟೆ. ಒಂದು ಕೇಳಿದ ಕೂಡಲೇ ಕೊಡ್ತಿದ್ದೆ. ನೀವೇ ನೋಡಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಿದ್ದೆ. ಮತ್ತು ಇಲ್ಲಿ ಮಹಿಳಾ ಸಭಾ ಮತ್ತು ಲೇಖಕಿಯರ ಸಂಘ ಅಂಥದಕ್ಕೆಲ್ಲ ಅವರಿಗೆ ಮತ್ತು ಕಪಾಟು ಇಲ್ಲ, ನೀವು ಕೊಟ್ಟರೆ ನಾವು ಏನು ಮಾಡೋದು ಹೇಳ್ತಿದ್ರು. ಸರಿ, ನಾನು ಕಪಾಟು ಕೊಡಿ ಅಂತ ಕಪಾಟು ಸಮೇತ ಕೊಟ್ಟೆ. ಮನುಷ್ಯನಿಗೆ ಏಳು ಬೀಳು ಇದ್ದೇ ಇದೆ ಜೀವನದಲ್ಲಿ. ಅದನ್ನು ನಾವು ಹೇಗೆ ತಗೊಳ್ತೇವೆ ಅದರ ಮೇಲೆ ಇರೋದು. ಆವಾಗ ಹಾಗೆ ಇತ್ತು. ಈಗ ಎಲ್ಲ ಕಾಣ್ತದಲ್ಲ, ನಾನು ಏನನ್ನೂ ಇಟ್ಕೊಳ್ಳೋದಿಲ್ಲ ಅಂತ. ಗೋಡೆಯಲ್ಲಿದ್ದ ಚಿತ್ರ ಕೂಡ ಇಟ್ಕೊಳ್ಳೋದಿಲ್ಲ.
ಅಷ್ಟೇ. ಈಗ ಬಂದದ್ದು ಈಗ 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 ಸರಿ ಇದಕ್ಕೆ ಈಗಿನ ಜೀವನಕ್ಕೆ ಸರಿಯಾಗಿ ಹೊಂದಿಕೊಳ್ಬೇಕು. ಅದರಲ್ಲಿ ಯಾರನ್ನು ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ಹಾಗಿತ್ತು ಹೀಗಾಯಿತು ಎಲ್ಲಿ ಹೋಯಿತು ಬಂತು ತಪ್ಪು ಅಂತ ಕಾಣ್ತದೆ ನನಗೆ. ಸ್ವಲ್ಪ ಮೊದಲು ಕಾಣ್ತಿತ್ತು ಇಷ್ಟೆಲ್ಲ ಆಸ್ತಿದ್ದು ನನ್ನ ಗಂಡ ಹೊಳೆ ನೀರಿನಲ್ಲಿ ಬಿಟ್ಟ ಹಾಗೆ ಬಿಟ್ಟು ಹೋದ್ರಲ್ಲ ಅಂತ. ಈ ಮಕ್ಕಳನ್ನ ಹಿಡ್ಕೊಂಡು ಭಾಳ ಪೇಚಾಡಿದ್ದೀನಿ ನಾನು. ಅದಲ್ಲದೆ ನನ್ನ ತಂದೆಯವರ ದೊಡ್ಡ ಬಿಸ್ನೆಸ್ಸು ಸರಿಯಾಗಿ ನೋಡಿಕೊಳ್ಳೋರು ಹೇಳಿದೆ. ನನ್ನ ಒಬ್ಬಳೆ ಮಗಳು ಅದು ಕೂಡ ಮುರಿದು ನಮ್ಮ ಎದುರು ಬಿತ್ತು. ಆ ಸಾಲದ ಹೊರೆಲ್ಲ ನನ್ನ ಮೇಲೆ ಬಿತ್ತು. ಪೇಟೆಯಲ್ಲಿ ತುಂಬ ಆಸ್ತಿ ಇತ್ತು, ಅದು ಹೋಯಿತು. ಮಂಗಳೂರಿನಲ್ಲಿ ಇತ್ತು, ಹೊರಗೆ ಹೋಯ್ತು, ಅದು ಹೋಯಿತು. ಆಮೇಲೆ ಬಡತನ ಅಂದರೆ ಏನು ಅಂತ ಗೊತ್ತಾಯಿತು. ಆಗ ನನಗೆ ಸಹಾಯ ಮಾಡಿದವರು ಕ್ರಿಶ್ಚಿಯನ್ರು. ನಾನು ಪ್ರಿನ್ಸಿಪಲ್ ಆಗಿದ್ದ ಸಿಸ್ಟರ್ ಎಡ್ವಿಚ್ ಅಂತ ಇದ್ದರು. ನಾನು ಒಂದು ಸಲ ಅಲ್ಲಿಗೆ ಹೋದಾಗ ಸೈಂಟ್ ಆನ್ಸ್ನಲ್ಲಿ ಮಕ್ಕಳನ್ನ ಶಾಲೆ ಬಿಡಿಸ್ತೇನೆ ಅಂತ ಹೇಳಿದಾಗ ಯಾಕೆ ಅಂತ ಕೇಳಿದರು. ನನ್ನ ಹತ್ರ ದುಡ್ಡಿಲ್ಲ, ಶಾಲೆಗೆ ನಿಮ್ಮ ಫೀಸ್ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಿದೆ. ಆಗ ಬೇಡ, ನೀನು ಫೀಸೇ ಬೇಡ ಬಾ ಅಂತ ಹೇಳಿದರು. ಹಾಗೆ ಫ್ರೀ ಎಜುಕೇಷನ್ ಕೊಟ್ಟರು. ಅದು ಅಲ್ಲದೆ ನನಗೆ ಬಿ ಎಡ್ನಲ್ಲಿ ಸ್ಟಾರ್ಟ್ ಮಾಡುವಾಗ ಫ್ರೀ ಸೀಟ್ ಕೊಟ್ಟರು. ಅದಕ್ಕೆಲ್ಲ ಅವರೇ ಹೊಣೆ. ಅವರು ನನ್ನ ಯಾವುದೋ ಜನ್ಮದ ತಾಯಿ. ನಾನು ಯಾವಾಗಲೂ ಊಟ ಮಾಡೋದಕ್ಕಿಂತ ಮೊದಲು ಮಲಗೋದಕ್ಕಿಂತ ಮೊದಲು ಅವರನ್ನು ನೆನಪು ಮಾಡ್ತೇನೆ. ಸಿಸ್ಟರ್ ಎಡ್ವಿಚ್ ಅಂತ. ಹೆಚ್ಚು ನಾನು ಮಂಗಳೂರಿನಲ್ಲೇ ಇದ್ದೆ. ಹಾಗಾಗಿ ಮಕ್ಕಳಿಗೆಲ್ಲೇ ವಿದ್ಯಾಭ್ಯಾಸ ಕೊಡಬೇಕು ಅಂತ ಯೋಚನೆ ಮಾಡಿದ್ದೆ. ಅದರಲ್ಲಿ ಒಂದಿಬ್ಬರಿಗೆ ತುಂಬ ಆಸಕ್ತಿ ಇತ್ತು. ನನ್ನ ದೊಡ್ಡ ಮಗಳಿಗೆ ಕಲಿಯೋದ್ರಲ್ಲಿ ಭಾಳ ಆಸಕ್ತಿ ಇತ್ತು. ಕಷ್ಟ ಸಾಧ್ಯ ಇಲ್ಲ ಅಂತ ಹೇಳಿದರೂ ಕೂಡ ಅವಳು ಬೆಂಗಳೂರಿಗೆ ಹೋಗಿ ಅಲ್ಲೇ ಕೆಲಸ ಮಾಡಿ ಅವಳು ಕಲಿತು ಮಹಾರಾಜ ಕಾಲೇಜ್ನಲ್ಲಿ ಅದಕ್ಕೂ ಒಂದು ಮರ್ಯಾದೆ ಅಂತಂದ್ಲು ಅವಳು. ಹುಡುಗರು 40 ಮಂದಿ ಇದ್ದ ಅವಳೊಬ್ಬಳೇ ಜರ್ನಲಿಸಮ್ ಕ್ಲಾಸ್ನಲ್ಲಿದ್ದ ಹುಡುಗಿ. ಅವಳೇ ಗೋಲ್ಡ್ ಮೆಡಲ್ ಪಡೆದು. ಅವರಿಗೆ ಆಸಕ್ತಿ ಇದ್ದದ್ರ ಮೇಲೆ ಮನಸ್ಸಿಟ್ಟು ಕೆಲಸ ಮಾಡಬೇಕು ಅಷ್ಟೇ. ಮತ್ತು ಅಪ್ಪ ಅಮ್ಮ ಹಣ ಮಾಡಿದ್ದಾರೆ ಅಥವಾ ಅದು ಸಿಕ್ಕಬೇಕು ಇದು ಸಿಕ್ಕಬೇಕು ಅಂತ ಆಸೆ ಇಟ್ಕೊಳ್ಳಿಕ್ಕೆ ಕೊಡ್ದು ಅವರವರ ಸಾಧನೆಯಿಂದ ಮಾಡಬೇಕು.